ಮೈಸೂರಿನ 800 ವರ್ಷಗಳ ಇತಿಹಾಸ ಪ್ರಸಿದ್ಧ ದೇವಾಲಯ ಧ್ವಂಸ ಮಾಡಿರುವುದನ್ನ ಮಂಗಳೂರಿನಲ್ಲಿ ಹಿಂದೂ ಮಹಾಸಭಾ ಖಂಡಿಸಿದೆ. ಕೇವಲ ಹಿಂದೂ ದೇಗುಲಗಳೇ ಗುರಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದೇ ಒಂದು ಮಸೀದಿ, ಚರ್ಚ್ ಧ್ವಂಸ ಮಾಡಿದ್ರ. ಇನ್ನೂ ಕೆಲವು ಸಂಘಟನೆಗಳು ಪ್ರತಿಭಟನೆ ಮಾಡ್ತವೆ. ರಾಜ್ಯ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಇವರೇ ಪ್ರತಿಭಟನೆ ಮಾಡ್ತಾರೆ. ಸಂಘ ಪರಿವಾರಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಇವರಿಗೆ ಅಷ್ಟು ಅಭಿಮಾನ ಇದ್ದರೆ ಸರ್ಕಾರವನ್ನ ಬಹಿಷ್ಕಾರ ಮಾಡಲಿ ಎಂದು ಹಿಂದೂ ಮಹಾಸಭಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಧರ್ಮೇಂದ್ರ ಹೇಳಿಕೆ ಒತ್ತಾಯಿಸಿದ್ದಾರೆ. ದೇವಾಲಯ ಮತ್ತೆ ನಿರ್ಮಾಣ ಮಾಡ್ತೀವಿ ಹೇಳ್ತಾರೆ. ಯಾರ ಹಣದಲ್ಲಿ ದೇವಾಲಯ ಮರು ನಿರ್ಮಾಣ ಮಾಡ್ತೀರಿ? ಸರ್ಕಾರದ ಹಣದಲ್ಲಿ ಜನರ ತೆರಿಗೆಯಲ್ಲಿ ಮರು ನಿರ್ಮಾಣ ಮಾಡ್ತೀರಾ? ಇಲ್ಲಿ ಸಂಸದರು, ಶಾಸಕರು ಬಾಲಿಶ ಉತ್ತರ ನೀಡ್ತಾರೆ. ಇಲ್ಲಿ ಬಿಜೆಪಿ ಅಲ್ಪಸಂಖ್ಯಾತರ ಮತ ಓಲೈಕೆಗೆ ಮುಂದಾಗಿದೆ. ದೇವಾಲಯ ಧ್ವಂಸದ ಮೂಲಕ ಅಲ್ಪಸಂಖ್ಯಾತ ಮತಗಳಿಕೆಗೆ ಮುಂದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. 100 ವರ್ಷ ಹಳೆಯದಾದ ದೇವಸ್ಥಾನವನ್ನು ಕೆಡುವುದು ಒಂದು ಸಣ್ಣ ತಪ್ಪಂತೆ ಭಾರತೀಯ ಜನತಾ ಪಕ್ಷಕ್ಕೆ. ಒಂದು ಸಣ್ಣ ತಪ್ಪು ನಮ್ಮ ಕಡೆಯಿಂದ ಆಗಿದೆ. ಏನರ್ಥ ಇದ್ರೆ ಅದು ಸಣ್ಣ ತಪ್ಪಂದರೆ ಏನು ಸ್ವಾಮಿ? ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಮಾಡೋದು ಇವ್ರಿಗೆ ಲೆಕ್ಕದಲ್ಲಿ ಸಣ್ಣ ತಪ್ಪಾದರೆ ಹಾಗಾದರೆ ದೊಡ್ಡ ತಪ್ಪು ಯಾವುದು? ಈ ದೇಶವನ್ನು ಮಾರಿಬಿಡೋದು ದೊಡ್ಡ ತಪ್ಪ? ಈ ದೇವಸ್ಥಾನವನ್ನು ಕೆಡುವುದು ಸಣ್ಣ ತಪ್ಪಾದರೆ ದೊಡ್ಡ ತಪ್ಪು ಯಾವುದು ಹೇಳಿ ನಮಗೆ? ಇನ್ನೊಂದು ಪ್ರಮುಖ ವಿಚಾರ ಹೇಳ್ತಾರೆ, ನಾವು ದೇವಸ್ಥಾನವನ್ನು ಕಟ್ಟಿಕೊಡ್ತೇವೆ. ಯಾರ ದುಡ್ಡಿನಲ್ಲಿ ಕಟ್ಟಿಕೊಡ್ತೀರಿ ಸ್ವಾಮಿ? ಸರ್ಕಾರಕ್ಕೆ ಜನರು ತೆರಿಗೆ ಕಟ್ಟಿರುವಂಥದ್ದು, ಜನರ ಅಥವಾ ಮುಜರಾ ಇಲಾಖೆಯಲ್ಲೇ ದೇವಸ್ಥಾನಗಳ, ಬೇರೆ ದೇವಸ್ಥಾನಗಳ ಎಲ್ಲ ದೇವಸ್ಥಾನಗಳು ಹೇಳ್ತಾ ಇದೆ, ಅದು ಇದು ಅಂತಲ್ಲ, ಅದರ ಪುನರುದ್ಧಾನಕ್ಕೋಸ್ಕರ ಹಾಕಿರುವಂಥ ದುಡ್ಡುಗಳು ನೀವು ಕೆಡವಿ ಜನರ ತೆರಿಗೆಯಿಂದ ದೇವಸ್ಥಾನವನ್ನು ಕಟ್ಟಿ ಅಥವಾ ಜನರ ಭಕ್ತಿ ಶ್ರದ್ಧಾಪೂರ್ವಕವಾಗಿ ದೇಣಿಗೆ ಕೊಟ್ಟಿರುವಂಥ ಮುಜರಾ ಇಲಾಖೆ ಹಣದಿಂದ ದೇವಸ್ಥಾನ ಕಟ್ತಿರಾದರೆ ನೀವೆಲ್ಲ ಕೆಡವ್ಕೊಂಡು ಹೋಗಿ ನಾವು ದುಡ್ಡು ಹಾಕಿಬಿಟ್ಟು ದೇವಸ್ಥಾನವನ್ನು ಕಟ್ತೇವೆ. ಏನು ನಾಚಿಕೆಯ ಮಾತಿದು? ಇದೊಂದು ಜವಾಬ್ದಾರಿಯುತವಾದ ಮಂತ್ರಿಗಳ ಮಾತುಗಳ ಅಥವಾ ಶಾಸಕರ ಮಾತುಗಳ ಅಥವಾ ಸಂಸದರ ಮಾತಾ ಇದು? ಯಾರು ದುಡ್ಡು ಸ್ವಾಮಿ? ದೇವಸ್ಥಾನದ ದುಡ್ಡು. ಅದನ್ನು ಪುನರ್ ನಿರ್ಮಿಸ್ತೇನೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೇನಾದರೂ ಜವಾಬ್ದಾರಿ ಇದೆಯಾ ಭಾರತೀಯ ಜನತಾ ಪಕ್ಷದ ನಾಯಕರೇ? ನೋಡೋ, ಒಂದು ಮಸೀದಿಯನ್ನು ಕೆಡವಿ ನೋಡುವ. ನಿಮಗೆ ತಾಕತ್ತಿದ್ರೆ ನಾನು ಕೇಳ್ತೇನೆ, ಅನಧಿಕೃತ ದೇವಸ್ಥಾನಗಳ ಮಸೀದಿಗಳ ಪಟ್ಟಿಯನ್ನು ಕೊಟ್ಟಿದ್ದೀರಲ್ಲ ಅಥವಾ ಚರ್ಚ್ಗಳ ಪಟ್ಟಿಯನ್ನು ಕೊಟ್ಟಿದ್ದೀರಲ್ಲ, ಒಂದು ನಾನು ಕೇಳ್ತಾ ಇದ್ದೇನೆ, ನಿಮಗೆ ಎದೆಗಾರಿಕೆ ಇದ್ದರೆ, ನೀವು ನಿಜವಾಗಿ ಗಂಡಸರಾದರೆ ಒಂದು ಮಸೀದಿಯನ್ನು ಹೊಡೀರಿ ಅಥವಾ ಒಂದು ಚರ್ಚನ್ನು ಹೊಡೀರಿ, ನೋಡೋ ನೀವು ಹೇಗಿರ್ತೀರಾ ಅಂತ ಹೇಳ್ಬಿಟ್ಟು. ಅವರನ್ನು ಎದುರಿಸುವ ಶಕ್ತಿ ನಿಮಗಿದೆಯಾ? ಇಲ್ಲ. ಯಾಕೆಂದರೆ ಮುಸ್ಲಿಂ ಮತ ಬ್ಯಾಂಕಿನ ಮೇಲೆ ಓಟ್ ಹಾಕೊಂಡು ಹಿಂದೂಗಳು ಹೇಗೆ ಮಾಡಿದ್ರು ಓಟ್ ಹಾಕ್ತಾರಪ್ಪ. ಏನು ಮಾಡಿದ್ರು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಬೀಳುತ್ತೆ. ನಾವು ಏನು ಮಾಡಿದ್ರು ನಡೀತದೆ ಎಂಬ ಆ ಮನ ಇಚ್ಛೆ ಇದೆ ನೋಡಿ, ಅದೇ ಮುಂದಿನ ದಿನಗಳಲ್ಲಿ ನಿಮಗೆ ಮುಳ್ಳಾಗತ್ತೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ರಾಜ್ಯದಲ್ಲಿ ಕಿತ್ತೆಸೆಯುತ್ತಾರೆ ಜನರು. ಈ ವೇಳೆ ಹಿಂದೂ ಮಹಾಸಭಾ ಮುಖಂಡರು ಉಪಸ್ಥಿತರಿದ್ದರು.